ನಮಸ್ಕಾರ ಸ್ನೇಹಿತರೆ. ಆಳವಾದ ಬಾವಿಗೆ ಬಿದ್ದಿರುವ ಈ ಬೃಹತ್ ಆನೆಯನ್ನು ನೋಡಿ. ಅಬ್ಬಾ, ಇಷ್ಟು ದೊಡ್ಡ ಪ್ರಾಣಿಯನ್ನು ಮೇಲೆತ್ತೋದು ಹೇಗೆ? ಕ್ರೇನ್ ಬೇಕಾ ಅಥವಾ ನೂರಾರು ಜನರ ಶಕ್ತಿ ಬೇಕಾ? ಇಲ್ಲ, ಇಲ್ಲಿ ಕೆಲಸ ಮಾಡಿಟ್ಟು ಮನುಷ್ಯನ ಶಕ್ತಿಯಲ್ಲ, ವಿಜ್ಞಾನದ ಯುಕ್ತಿ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಹಳ್ಳಿಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಲೇ ಇರುತ್ತವೆ. ಕಾಡಾನೆಗಳು ಆಹಾರ ಹುಡುಕುತ್ತಾ ಬಂದು ಕತ್ತಲಲ್ಲಿ ಕಾಣಿಸದ ಪಾಳುಬಿದ್ದ ಬಾವಿಗಳಿಗೆ ಬಿದ್ದುಬಿಡುತ್ತವೆ. ಇಷ್ಟು ತೂಕದ ಆನೆಯನ್ನು ಹೊರಗೆಳೆಯುವುದು ಸುಲಭದ ಮಾತಲ್ಲ. ತಪ್ಪಾದ ವಿಧಾನ ಬಳಸಿದರೆ ಆನೆಯ ಮೂಳೆ ಮುರಿಯಬಹುದು ಅಥವಾ ಜೀವಕ್ಕೆ ಅಪಾಯವಾಗಬಹುದು. ಆದರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಬಳಸಿದ್ದು 2000 ವರ್ಷಗಳಷ್ಟು ಹಳೆಯ ಆರ್ಕಿಮಿಡೀಸ್ ತತ್ವ. ಅದೇನಪ್ಪಾ ಅಂದ್ರೆ, ಯಾವುದೇ ವಸ್ತು ನೀರಿನಲ್ಲಿದ್ದಾಗ ಅದು ಮೇಲಿ ಚಿಮ್ಮುವ ಬಲವನ್ನು ಅನುಭವಿಸುತ್ತದೆ. ಅಧಿಕಾರಿಗಳು ತಕ್ಷಣವೇ ಅಕ್ಕಪಕ್ಕದ ಪಂಪ್ಸೆಟ್ಗಳ ಮೂಲಕ ಬಾವಿಗೆ ನೀರು ತುಂಬಿಸಲು ಶುರು ಮಾಡಿದರು. ನೀರು ಏರುತ್ತಿದ್ದಂತೆ ಆನೆಯ ಬೃಹತ್ ದೇಹವು ಹಗುರವಾಗುತ್ತಾ ಹೋದದ್ದನ್ನು ನೀವಿಲ್ಲಿ ಗಮನಿಸಬಹುದು. ನೀರು ಆನೆಯನ್ನು ಮೆಲ್ಲಗೆ ಮೇಲಕ್ಕೆ ತೇಲಿಸಿತು. ಆನೆ ನೀರಿನ ಮಟ್ಟದೊಂದಿಗೆ ಮೇಲೆ ಬಂದಾಗ ಅಧಿಕಾರಿಗಳು ಮೊದಲೇ ಸಿದ್ಧಪಡಿಸಿದ್ದ ಮಣ್ಣಿನ ಇಳಿಜಾರಿನ ಮೂಲಕ ಅದು ಸುಲಭವಾಗಿ ಹೊರಗೆ ಹೆಜ್ಜೆ ಹಾಕಿತು. ಯಾವುದೇ ಗಾಯವಿಲ್ಲದೆ, ನೋವಿಲ್ಲದೆ ಗಜರಾಜ ಸೇಫ್. ನೋಡಿದ್ರಲ್ಲ, ವಿಜ್ಞಾನ ಕೇವಲ ಪುಸ್ತಕದಲ್ಲಿದ್ದರೆ ಸಾಲದು, ಈ ರೀತಿ ಜೀವ ಉಳಿಸುವ ಕೆಲಸಕ್ಕೂ ಬರಬೇಕು. ಈ ಅಧಿಕಾರಿಗಳ ಸಮಯ ಪ್ರಜ್ಞೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.